ನಿಮಗೆಲ್ಲ ಗೊತ್ತಿರುವ ಹಾಗೆ ವಿಶ್ವದ ಅತಿ ಎತ್ತರದ ಬೆಟ್ಟ ಅಥವಾ ಪರ್ವತ ಅದುವೇ ಮೌಂಟ್ ಎವರೆಸ್ಟ್. ಒಂದು ವೇಳೆ ಈ ಮೌಂಟ್ ಎವರೆಸ್ಟ್ ಪರ್ವತವನ್ನೇ ಉಲ್ಟಾ ಮಾಡಿ ಈ ಕಂದಕದ ಆಳಕ್ಕೆ ಹಾಕಿದರೆ ಇನ್ನು 2 ಕಿಲೋಮೀಟರ್ ಅಷ್ಟು ಉದ್ದ ನೀರು ಬಾಕಿ ಇರುತ್ತದೆ. ಅಂದರೆ ಈ ಭಯಾನಕ ಕಂದಕದ ಆಳ ಆ ಮೌಂಟ್ ಎವರೆಸ್ಟ್ ಗಿಂತಲೂ 2 ಕಿಲೋಮೀಟರ್ ಜಾಸ್ತಿ ಇದೆ ಎಂದರ್ಥ. ಹೌದು, ಇದುವೇ ಭೂಮಿಯ ಮೇಲಿನ ಸಮುದ್ರದ ಮೇಲೆ ಇರುವಂತಹ ಅತ್ಯಂತ ಆಳದ ಕಂದಕ. ಇದನ್ನ ಮರಿಯಾನಾ ಟ್ರೆಂಚ್ ಎಂದು ಕರೆಯುತ್ತಾರೆ. ಇದು ಭೂಮಿಯ ಮೇಲಿನ ಪ್ರಶಾಂತ ಮಹಾಸಾಗರದಲ್ಲಿ ಕಂಡುಬರುತ್ತದೆ. 2012ರಲ್ಲಿ ಟೈಟಾನಿಕ್ ಚಿತ್ರದ ನಿರ್ಮಾಪಕರಾದಂತಹ ಜೇಮ್ಸ್ ಕ್ಯಾಮರೂನ್ ಈ ಸಮುದ್ರದ ಆಳಕ್ಕೆ ಹೋಗಿ ಹಲವಾರು ಚಿತ್ರಗಳನ್ನ ವಿಡಿಯೋಗಳನ್ನ ಕೂಡ ಮಾಡಿಕೊಂಡು ಬಂದಿದ್ದಾರೆ. ಇವರು ಬರುವ ಕೆಲವು ದಿನಗಳಲ್ಲಿ ಇದರ ಮೇಲೆ ಒಂದು ಚಿತ್ರ ಮಾಡಬೇಕೆನ್ನುವ ಮಹದಾಸೆಯನ್ನು ಕೂಡ ಹೊಂದಿದ್ದಾರೆ. ಈ ಕಂದಕಕ್ಕೆ ಬೆಳಕೆ ಹೋಗುವುದಿಲ್ಲ. ಆದರೂ ಕೂಡ ಆಶ್ಚರ್ಯಕರ ರೀತಿಯಲ್ಲಿ 20,000ಕ್ಕೂ ಹೆಚ್ಚು ಜೀವಿಗಳು, ಸೂಕ್ಷ್ಮ ಜೀವಿಗಳು, ಸಣ್ಣ ಜೀವಿಗಳು ಈ ಕಂದಕದಲ್ಲಿ ವಾಸಿಸುತ್ತದೆ ಅಂದರೆ ನೀವು ನಂಬಲೇಬೇಕು. ಮರಿಯಾನಾ ಕಂದಕವನ್ನ ಮೊದಲ ಬಾರಿಗೆ 1875ರಲ್ಲಿ ಇಂಗ್ಲೆಂಡಿನ ಒಂದು ಹಡಗು ಜಾಗತಿಕ ಪ್ರದಕ್ಷಿಣೆ ಸಮಯದಲ್ಲಿ ಗುರುತಿಸಲಾಗಿದೆ. ಮರಿಯಾನಾ ಕಂದಕದಲ್ಲಿ ನೀರು ಅತ್ಯಂತ ತಣ್ಣಗಾಗಿರುತ್ತದೆ. ಇದಕ್ಕೆ ಮೂಲ ಕಾರಣ ಇಲ್ಲಿಯವರೆಗೆ ಸೂರ್ಯನ ಬೆಳಕು ತಲುಪುವುದೇ ಇಲ್ಲ. ಈ ಕಂದಕದ ಆಳ ಇನ್ನೂ ಜಾಸ್ತಿ ಇದೆ ಎಂದು ವಿಜ್ಞಾನಿಗಳು ಭಾವಿಸಿದ್ದಾರೆ. ಆದರೆ ಇಲ್ಲಿಯವರೆಗೂ ಈ ಕಂದಕದ ಕೊನೆ ತುದಿಯವರೆಗೂ ಯಾರಿಗೂ ಹೋಗಲು ಸಾಧ್ಯವೇ ಆಗಿಲ್ಲ. ಇದು ಸಾಗರದ ಮೇಲೆ ಅಥವಾ ಭೂಮಿಯ ಮೇಲೆ ಇರುವಂತಹ ಅತ್ಯಂತ ದೊಡ್ಡ ಪ್ರಪಾತವಾಗಿದೆ. ಅಮೆರಿಕ ಇದನ್ನ ತನ್ನ ನ್ಯೂಕ್ಲಿಯರ್ ವೇಸ್ಟ್ ಗಳನ್ನ ಹಾಕಲು ಬಳಸುತ್ತಿದೆ ಎಂದು ಕೆಲವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಅತ್ಯಂತ ಆಳವಾದಂತಹ ಕಂದಕವನ್ನ ಹಿಂದೂಗಳು ಇದು ಪಾತಾಳಕ್ಕೆ ಹೋಗುವ ದಾರಿ ಎಂದು ನಂಬಿದ್ದಾರೆ. ಇನ್ನು ಕೆಲವರು ಇದನ್ನ ಊಹಾಪೋಹವಾಗಿ ಶಿವನ ಕಣ್ಣು ಎಂದು ಕೂಡ ಹೇಳಿಕೊಂಡಿದ್ದಾರೆ. ಆದರೆ ಇದು ಎಷ್ಟು ಸುಳ್ಳು, ಎಷ್ಟು ನಿಜ ಅನ್ನುವುದು ಇದರ ಮೇಲೆ ವಿಮರ್ಶೆ ನಡೆಯಬೇಕಾಗಿದೆ. ಈ ಟೆಕ್ನಾಲಜಿ ಯುಗದಲ್ಲಿ ಎಷ್ಟೋ ಜನ ತಮ್ಮ ಗಲೀಜು ಬಟ್ಟೆಗಳನ್ನ ಕೈಯಿಂದಲೇ ತೊಳೆಯುತ್ತಾರೆ. ಕಾರಣ ಅವರಿಗೆ ದುಬಾರಿಯಾದಂತಹ ವಾಷಿಂಗ್ ಮಷೀನ್ ಅನ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಥವಾ ಮನೆಯಲ್ಲಿ ಇಡಕ್ಕೆ ಜಾಗ ಇಲ್ಲ. ಆದ್ರೆ ನಿಮ್ಗೆ ಗೊತ್ತಾ, ನಿಮ್ಮ ಮನೆಯಲ್ಲಿರುವ ಒಂದು ಮಾಮೂಲಿ ಬಕೆಟ್ ಅನ್ನೇ ವಾಷಿಂಗ್ ಮಷೀನ್ ಆಗಿ ಪರಿವರ್ತನೆ ಮಾಡಬಹುದು ಅಂತ. ಇದು ಲೇಟೆಸ್ಟ್ ವಾಷಿಂಗ್ ಮಷೀನ್ ಹಾಗೆ ಬಟ್ಟೆಗಳನ್ನ ಶುಭ್ರವಾಗಿ ತೊಳೆಯುತ್ತದೆ, ಜೊತೆಗೆ ಅತ್ಯಂತ ಕಡಿಮೆ ಎಲೆಕ್ಟ್ರಿಸಿಟಿ ಬಳಸುತ್ತದೆ. ಈ ಮಿನಿ ಪೋರ್ಟೇಬಲ್ ವಾಷಿಂಗ್ ಮಷೀನ್ ಅನ್ನ ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ತೆಗೆದುಕೊಂಡು ಹೋಗಬಹುದು, ಬಳಸಬಹುದು. ಇದರಲ್ಲಿ ಪವರ್ಫುಲ್ ಮೋಟಾರ್ ಭಾರಿ ಲೋಡ್ ಇರುವ ಬಟ್ಟೆಗಳನ್ನು ಕೂಡ ಆರಾಮವಾಗಿ ಕ್ಲೀನ್ ಮಾಡುತ್ತದೆ. ಇದರ ಬೆಲೆ ಕೇವಲ 899 ಮಾತ್ರ. ನಿಮ್ಮ ಮನೆಯಲ್ಲಿರುವ ಬಕೆಟ್ ಅನ್ನ ವಾಷಿಂಗ್ ಮಷೀನ್ ಆಗಿ ಈಗಲೇ ಕನ್ವರ್ಟ್ ಮಾಡಿ. ಹಾಗಾದ್ರೆ ತಡ ಯಾಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಬಕೆಟ್ ವಾಷಿಂಗ್ ಮಷೀನ್ ಅನ್ನ ಬೈ ಮಾಡಿ, ಅದು ಕೂಡ ಕ್ಯಾಶ್ ಆನ್ ಡೆಲಿವರಿಯಲ್ಲಿ. ಆದರೆ ಒಂದು ಮಾತ್ರ ನಿಜ, ಈ ಸಮುದ್ರಗಳಲ್ಲಿ ಅತ್ಯಂತ ಆಳವಾದ ಕಂದಕ ಮರಿಯಾನಾ ಟ್ರೆಂಚ್ ಆಗಿದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಿಮಗೆ ಭೂಮಿಯ ಮೇಲೆ ಇರುವಂತಹ ಅತ್ಯಂತ ಆಳದ ಕಂದಕವನ್ನ ಪರಿಚಯ ಮಾಡ್ತಾ ಇದ್ದೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.